ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕರಾವಳಿ ಮಲೆನಾಡು ಮೂಜಿನಾಲ ಜಿಲ್ಲೆಲೆಡು ಕೇರಳ ಗೋವಾ ಮಾದರಿಡು ತಿರ್ಗಾಟ ಉದ್ಯಮ ಅಭಿವೃದ್ಧಿ ಮಲ್ಪುಂಡು ನಿರ್ಧಾರ ಮಲ್ತದಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತೇರು ಬಜೆಪಿದ ವಿಮಾನ ಉಂತುನ ತಾನೋಡು ಶನಿವಾರ ಕಾಂಡ್ಯಾರು ಸುದ್ದಿ ಮಾಧ್ಯಮದ ಕಡ ಪಾತೇರಿಯರು ಕುಡ್ಲ ಉಳ್ಳಾಲ ತಾಲೂಕದ ಕೆಲವು ಕಾರ್ಯಕ್ರಮಲಿಟ್ಟು ಪಾಲ್ದೆ ತುನಿಯರೆ ಜಿಲ್ಲೆಗೆ ಬತ್ತಿನ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶನಿವಾರ ಕಾಂಡೆ ಬಜೆಪಿದ ಮಂಗಳೂರು ಅಂತಾರಾಷ್ಟ್ರ ವಿಮಾನ ಉಂತುನ ತಾನೋಡು ಸುದ್ದಿ ಮಾಧ್ಯಮದ ಕಡ ಪಾತಿರ್ದು ತಿರ್ಗಾಟ ಉದ್ಯಮ ಅಭಿವೃದ್ಧಿ ಬಗೆಟ್ ಪಾತೇರಿಯರು ಕರಾವಳಿ ಮಲೆನಾಡ ಮೂಜಿನಾಲು ಜಿಲ್ಲೆಲೆಡು ಕೇರಳ ಗೋವಾ ಮಾದರಿಡು ತಿರ್ಗಾಟ ಉದ್ಯಮ ಅಭಿವೃದ್ಧಿ ಮಲ್ಪುಂಡು ಒಂದು ನಿರ್ಧಾರ ಮಲ್ತದ ತಿರ್ಗಾಟ ಉದ್ಯಮ ಅಭಿವೃದ್ಧಿ ವಿಚಾರಡು ಕಾಂಗ್ರೆಸ್ ಸರ್ಕಾರ ಆವಡು ಬಿಜೆಪಿ ಸರ್ಕಾರ ಆವಡು ಸೋತುದ ಮುಲ್ಪ ಬೇಲೆಗೆ ಅವಕಾಶ ಇಜ್ಜಂದೆ ಕುಡ್ಲದ ಜನ ಬೊಂಬೈ ದುಬೈ ಬೆಂಗಳೂರುಗೂ ಪೋವೊಂದುಲ್ಲೆರು ಮುಲ್ಪದ ಪ್ರಕೃತಿ ಸಂಪತ್ತು ಸರಿಯಾದ ಗಲಸೊಂದಿಜ್ಜಿ ಅಂಚದ ಎಂಕ್ಲು ಮುಲ್ಪದ ಮಾತ ಶಾಸಕರೆಡ ಪಾತಿರ್ದ ಬಾರಿ ಉಮೇದು ತೋಜಾದೇರು ಟೂರಿಸಂ ಪಾಲಿಸಿ ಬಗೆಟ್ ಚರ್ಚೆ ಮಾಡ್ತದ ಇಡೆಗೆ ಎಂಚಿನಾಂಡಲ ವಿಶೇಷ ಯೋಜನೆ ತಯಾರು ಮಲ್ಪುವಂದು ಡಿ.ಕೆ. ಶಿವಕುಮಾರ್ ಪಂಡಿರು ಬೆಂಗಳೂರು ಬೊಂಬೈಡು ಪುನ ಉದ್ಯಮಿಲು ಸ್ವಂತ ಊರುಗು ಬತ್ತದು ಬಂಡಾಲ ಪಾಡಿರ ಉಮೇದು ತೋಜಾದೇರು ಸಾಕಾರ ಕೊರ್ಪಾಂದು ಪಂದಿರು ಜವಂದಿಲಿಗೆ ಕೆಲಸ ಸೃಷ್ಟಿ ಆಪುಂಡು ಸರ್ಕಾರ ಆಕ್ಲೆಗೆ ಓವು ಸಹಾಯ ಮಲ್ಪೊಡ ಐನು ಮಾತ ಮಲ್ಪುಂಡು ಕರಾವಳಿಗೆ ಟೂರಿಸಂ ಪಾಲಿಸಿ ಮಲ್ಪುವ ಉದ್ಯಮಿಲು ಅಧಿಕಾರಲೆಡ ಚರ್ಚೆ ಮಲ್ಪುವ ಒಂದಕ್ಕೆ ಖಾಸಗಿ ಜೊತೆ ಸೇರಿಗೆಲ ಬೋಡಾಪುಂಡು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂಡಿರು ಒಬರ್ ಕೈತಲ್ದ ಪಿರ್ನೆ ಬಿಳಿಯೂರು ಗ್ರಾಮದ ಬಳಪು ತುರುವೆರೆ ಗುರಿ ಪೂಪಾಡಿಕಲ್ಲು ಕುಂಕುಮ ತೋಟ ಪನ್ಪನವಳು ಕಾಡುಗು ಸೂಪತ್ತದು ಮರಮಟ್ಟು ಸೇರಿದು ಕಾಡು ಸಂಪತ್ತು ಭಾರಿ ನಷ್ಟ ಆಯ್ನ ಸಂಗತಿ ವರದಿ ಆತದು ಉಬರ್ ಕೈತಲ್ದ ಪಿರ್ನೆ ಬಿಳಿಯೂರು ಗ್ರಾಮದ ಬಳಪು ತುರುವೆರೆ ಗುರಿ ಪೂಪಾಡಿಕಲ್ಲು ಕುಂಕುಮ ತೋಟ ಪನ್ಪನವಳು ಕಾಡುಗು ಸೂಪತ್ತದು ಮರ ಮಟ್ಟು ಸೇರಿದು ಕಾಡು ಸಂಪತ್ತು ಭಾರಿ ನಷ್ಟ ಆತಂಡೆ ಪೆರ್ನೆ ಗ್ರಾಮಡು ಕರೆಂಟ್ ಜಂತಿಡ್ದು ಕರೆಂಟ್ ಪತ್ತದು ಸೂಲಕ್ಕದು ಆ ಕ್ಷಣೊಟೆ ಬಿಳಿಯೂರು ಕೋಡಿಂಬಾಡಿ ಪ್ರದೇಶದ ನೆಡುತೋಪು ಪ್ರದೇಶಗೂ ಪದರ್ದಂಡೆ ಸಾರಗಟ್ಲೆ ಗೋಂಗು ದೈಕ್ಲು ಬೇತೆಕಾಡು ಮರಕುಲು ಪೊತ್ತುದು ಭಾರಿ ನಷ್ಟ ಆತಂಡೆ ಸೂನು ಪತ್ತಡದಿಯರೆ ಪುಣೆನಾಗ ಉಚ್ಚುತುಚ್ಚಿನ ಸಂಗತಿನ ನಡತದಂಡೆ ಗೋಂಕು ಅಭಿವೃದ್ಧಿ ನಿಗಮ ಕಾಡು ಇಲಾಖೆ ಅಧಿಕಾರಿನ ಕೂಟ ಊರುದಕ್ಲು ಅಗ್ನಿಶಾಮಕ ಕೂಟದ ಸಹಾಯದ ಸಂದು ಸೂತೆಕ್ಕರೆ ಪುಣೆತೇರು ಈ ಪೊರ್ತುಡು ಕಾಡು ವೀಕ್ಷಕರು ಶೇಖರ ಪೂಜಾರಿ ಸೂನಿಯಂತ್ರಣ ಮಲ್ಪುಣಗ ಸೂತ ಬೀರಿಡ್ದು ತಪ್ಪೊಂದು ಬರೋದಿತ್ತಿನ ಇಸತ್ತ ಉಚ್ಚು ಅರೆಗೆ ತುಚ್ಚಿದಂಡೆ ಅರೆನ ಅಪಗನೆ ನೆಡುತೋಪು ಅಧೀಕ್ಷಕರು ರವಿಪ್ರಸಾದ್ ಪುತ್ತೂರ್ದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೇರು ಕಾಡು ಇಲಾಖೆದ ಅಧಿಕಾರಿಗಳು ಕಾಂತರಾಜು ಸುಧೀರ್ ಹೆಗ್ಡೆ ಉಲ್ಲಾಸ್ ಸುನಿಯಂತ್ರಣದ ಕಾರ್ಯೊಡಿತ್ತೇರು ಪುತ್ತೂರದ ಅಗ್ನಿಶಾಮಕ ದಳ ಪಾಕಸರ್ತಿ ನೀರು ದಿಂಜಾವೊಂದು ಸೂನು ಪತ್ತಡದಿಯರೆ ಪುಣೆತ್ತಂಡು ಕಾಡು ಸೂಪತ್ತಿನ ಜಾಗೆಲು ಜನವಾಸ ಮಲ್ಪುಣ ಊರು ಆಯ್ನಿಡಿದವರ ಹೆಚ್ಚಿಗೆ ಅಪಾಯ ಆವಂದನಂಚ ಊರ್ದಕ್ಲು ಬೊಕ್ಕ ಇಲಾಖೆದ ಅಧಿಕಾರಿಗಳು ಜವಾಬ್ದಾರಿಡಿತ್ತೇರು ರಾಜ್ಯದೊರ್ಮೆಡು ಒಟ್ಟು 81 ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ಕೊಡ್ತುನುಂದು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೇರು ಕುಡ್ಲಾಡ ಸಂಚಾರಿ ಆರೋಗ್ಯ ಘಟಕಗಳನ್ನು ಉದಿಪನ ಮಲ್ತದಾರು ಪಾತೇರಿಯರು ಪೋಯರ ಭಾರಿ ಕಷ್ಟ ಉಪ್ಪುನ ಬೊಕ್ಕ ಗುಡ್ಡೆಕಾಡು ಪ್ರದೇಶದ ಇಲ್ಲ ಬಾಕಿಲಿಗೂ ಆರೋಗ್ಯ ಸೇವೆಯನ್ನು ಒದಗಾವನ ಉದ್ದೇಶಡು ತಾಪನೆ ಮಲ್ತದನ ಸಂಚಾರಿ ಆರೋಗ್ಯ ಘಟಕಗಳನ್ನು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಬೊಕ್ಕ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಾಡು ಉದಿಪನ ಮಲ್ತೇರು ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ದ ಪಿದೈ ಮೀಟ್ ನಡತನ ಕಾರ್ಯಕ್ರಮಟು ಮಂತ್ರಿಯರು ಜಿಲ್ಲೆದ ಐನು ಬೊಕ್ಕ ಒಡಿಪು ಜಿಲ್ಲೆದ 4 ಸಂಚಾರಿ ಆರೋಗ್ಯ ಘಟಕದ ಗಾಡಿಲೆಗ್ ಪಚ್ಚೆ ಬಾವುಟ ಬೀಜಿದು ಚಾಲನೆ ಕೊರಿಯರು ಈ ಪೊರ್ತುಡು ಮಂತ್ರಿಯರು ಪಾತಿರ್ದು ರಾಜ್ಯದೊರ್ಮೆಡು ಒಟ್ಟು 81 ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ಕೊಡ್ತುಂಡು ಒಂದು ಸರ್ಕಾರದ ಜನಪರ ಯೋಜನೆಲಿನ ಪಾಲಾದುಂಡು ಪೋಯರ ವ್ಯವಸ್ಥೆ ಇಜ್ಜಂದಿನ ಬೊಕ್ಕ ಗುಡ್ಡೆಕಾಡು ಪ್ರದೇಶಗಳಿಗೆ ಈ ಆರೋಗ್ಯ ಸೇತು ಗಾಡಿಲು ಪೋದು ಆರೋಗ್ಯ ಸೇವೆ ಒದಗಾವಣೊಂದು ಪಂಡೇರು ಈ ಗಾಡಿಡು ಊರಿ ಡಾಕ್ಟರು ಒರ್ತಿ ನರ್ಸ್ ಬೊಕ್ಕ ಊರಿ ಲ್ಯಾಬ್ ಟೆಕ್ನಿಷಿಯನ್ ಉಪ್ಪುವೆರು ಅಗತ್ಯ ಉಪ್ಪನ ಮರ್ದಲು ಸಾಧನಲು ತುರ್ತು ಆರೋಗ್ಯ ಸ್ಥಿತಿಗತಿ ತೂವೋನಿಯರೆ ಜುವೋಗು ಅಗತ್ಯದ ಮರ್ದಲಿನ ಒಟ್ಟಿಗೂ ಈ ಆರೋಗ್ಯ ಸೇತು ಗಾಡಿಲಿನ ಸಜ್ಜಿ ಮಲ್ತದಂಡು ಅವ್ವಾವು ಊರ್ದಕ್ಲೆಗ್ ದುಂಬೆ ತೆರಿಪಾದು ಸಂಚಾರಿ ಆರೋಗ್ಯ ಸೇವೆ ಒದಗಾವಣೊಂದು ದಿನೇಶ್ ಗುಂಡೂರಾವ್ ಪಂಡೇರು ವಿಧಾನ ಪರಿಷತ್ ಸದಸ್ಯರ ಐವಂಡಿ ಸೋಜಾ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ ಜಿಲ್ಲಾ ಪಂಚಾಯತ್ ಸಿಇಒ ವಿನಾಯಕ ನರವಡೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ತಿಮ್ಮಯ್ಯ ವೆಲ್ನಾಕ್ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ ಲೇಡಿಘೋಷನ್ ಆಸ್ಪತ್ರೆದ ಮುಖ್ಯಸ್ಥರು ದುರ್ಗಾ ಪ್ರಸಾದ್ ಈ ಪೊರ್ತುಡಿತ್ತೇರು ನಮ್ಮ ಮಾತ ಪೂತ ಮಾಲೆದಂಚ ಒಂಜಾದು ಪೊಡುಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಪಂತೇರು ನನದ ಪರ್ಯಾಯ ಪೀಠ ಈರುನ ಶಿರೂರು ಸ್ವಾಮೀಜಿಯರಿಗೆ ಒಡಿಪುಡು ನಡತನ ಪೌರ ಸಮ್ಮಾನಗಳು ಆರು ಎಡ್ಡೆಪ್ಪು ಬಯಕದು ಪಾತೇರಿಯರು ಜನವರಿ 17 ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಸರ್ವಜ್ಞ ಪೀಠ ಏರಿರು ಉಪ್ಪುನ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರು ಬೇತೆ ಬೇತೆ ಊರುಲೆಡು ಯಾತ್ರೆ ನಡಪಾದ ಶುಕ್ರವಾರ ಒಡಿಪುಗು ಪೊಗ್ಗುನಾಗ ಅರೆಗೆ ಒಡಿಪುದಲೆ ಕೊಡು ಪೌರ ಸಮ್ಮಾನ ಅಟ್ಟಡಾದಿತ್ತನು ಕಡಿಯಾಳಿಡು ಸ್ವಾಮೀಜಿ ನಗರವು ಕಾರ್ದಿಯರು ಕಡಿಯಾಳಿಡಿದು ಒಡಿಪು ಶ್ರೀಕೃಷ್ಣ ಮಠ ಮುಟ್ಟ ಮಾಮಲ್ಲ ಮೆರವಣಿಗೆ ನಡಪಾದ ಸ್ವಾಮೀಜಿ ರೆನುಲೆ ತಂದು ಬತ್ತೇರು ತರಾವರಿ ಸಾಂಸ್ಕೃತಿಕ ಕಲಾಕೂಟದಕ್ಲು ಭಜನೆ ಕೂಟದಕ್ಲು ಮೆರವಣಿಗೆ ಇಡಿತ್ತೇರು ರಥಬೀದಿಟ್ಟು ನಡತ್ನ ಪೌರ ಸಮ್ಮಾನ ಲೇಸಿಡು ಪೌರ ಸಮ್ಮಾನ ಸಮಿತಿದ ಪ್ರಧಾನ ಕಾರ್ಯಂತಿರು ಮಟ್ಟ ರತ್ನಾಕರ ಹೆಗ್ಡೆದುಕೊಂಡಿರು ಸಮಿತಿದ ಗುರುಕಾರ್ಯರು ಶಾಸಕರಾಯನ ಯಶಪಾಲಿ ಎ ಸುವರ್ಣ ಗುರುಕಾರ್ಮಿಡು
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪೊತ್ತಿಗೆ ಪರ್ಯಾಯ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಉಗ ಬಿನ್ನೀರ್ ಇತ್ತಿದ್ದು ಶಿರೂರು ಮಠದ ಶ್ರೀ ವೇದವರ್ಧನ ಸ್ವಾಮೀಜಿರಿಗೆ ಪೌರ ಸಮ್ಮಾನ ನಡತಂಡು ಸ್ವಾಮೀಜಿರ ಆಶೀರ್ವಚನ ಕೊರ್ದು ಎಂಕ್ಲಿನ ಮಠ ಬೊಕ ಕಡಿಯಾಳಿ ದೇವಸ್ಥಾನಗೂ ಎಡ್ಡೆ ಸಂಬಂಧ ಉಂಡು ಅಂಚದು ಕಡಿಯಾಳಿಡೆ ನಗರಗೂ ಪೊಗ್ಗುದೆ ಕೃಷ್ಣನ ಆರಾಧನೆ ಮಲ್ತನ ಧರ್ಮ ಒರಿಯುಂಡು ಕೃಷ್ಣ ಭಕ್ತಿರು ಸೇರಿದು ಎಂಕ್ಲಿನ ಪರ್ಯಾಯ ದುಂಬುಕೊನ್ನುಡು ಒಂದು ಪಂಡೇರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತಿರ್ದು ಪರ್ಯಾಯ ಉಚ್ಚೆಗೂ ಧರ್ಮಸ್ಥಳ ಕ್ಷೇತ್ರದ್ದು ಮಾತಾ ಸಹಾಯ ಸಹಕಾರ ಕೊರಿಯರುಲ್ಲ ನಗರದ ಕರೆಂಟ್ ಸಿಂಗಾರೋಡ್ಲ ಎಂಕ್ಲನ ಸೇವೆ ಉಪ್ಪುಂಡು ನಮ್ಮ ಮಾತ ಪೂತ ಮಾಲೆದಂಚ ಒಂಜಾದುಪ್ಪೋಡು ಒಂದು ಪಂಡೇರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು 2 ವರ್ಷ ಕೃಷ್ಣನ ಸೇವೆ ಮಲ್ತದು ಜಮನಿ ಸನ್ಯಾಸಿ ಕೃಷ್ಣ ಪೂಜದ ಜವಾಬ್ದಾರಿ ಬುಡ್ದು ಕೊರಿಯರೆ ಸಂತೋಷ ಆವನುಂಡು ಪರ್ಯಾಯ ಪಂಡ ಬ್ರಹ್ಮರಥೋತ್ಸವ ಇತ್ತನಂಚ ಕೃಷ್ಣನ ಪರ್ಯಾಯ ಪಂಡ ಲೋಕದ ಎಡ್ಡೆಪ್ಪುಗೂ ಜನಕ್ಕಳು ಮಲ್ಪನ ಬ್ರಹ್ಮೋತ್ಸವ ಅನ್ನು ಪಂಡಿರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಪೌರ ಕಮಿಷನರ್ ಮಹಾಂತೇಶ ಹಂಗರಗಿ ವಿದ್ವಾನ್ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯ ಸಮಿತಿದ ಪಣವು ಗುರುಕಾರ್ಯರು ಜಯಪ್ರಕಾಶ್ ಕೆದ್ಲಾಯ ಸುಪ್ರಸಾದ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು 2 ವರ್ಷದಿಂದ ಇಡೀ ಭಾರತ ಸುತ್ತಿ ಇವತ್ತು ಉಡುಪಿಗೆ ಕೃಷ್ಣ ಕರ್ಕೊಂಡ. ಇನ್ನು 2 ವರ್ಷ ಇಲ್ಲೇ ಇದ್ದು ಕೃಷ್ಣನ ಪೂಜೆ ಮಾಡಲಿಕ್ಕೆ ಅಂತ. ಇಲ್ಲಿಗೆ ಕರ್ಕೊಂಡು ಬರಲಿಕ್ಕಿಂತ ಹಿಂದೆ ಸುರುವಿಗೆ ಬಂದದ್ದು ಕಡಿಯಾಳಿ ದೇವಸ್ಥಾನಕ್ಕೆ. ನಮ್ಮ ಮಠಕ್ಕೂ ಕಡಿಯಾಳಿ ದೇವಸ್ಥಾನಕ್ಕೂ ದೇವಿಗೂ ತುಂಬ ಸಂಬಂಧ. ಆ ದೇವಿಯ ಅಮ್ಮನ ಅನುಗ್ರಹ ಇಟ್ಕೊಂಡು ಕೃಷ್ಣನ ಪೂಜೆಗೆ ಬಂದದ್ದು. ನಾವು ಸುಮ್ಮನೆ ಬರಲಿಲ್ಲ. ಉಡುಪಿಯ ಎಲ್ಲ ಜನರು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಬಂದರು. ಎಲ್ಲ ಊರಿನವರೆಲ್ಲರೂ ಸೇರಿ ಇವತ್ತು ಸ್ವಾಗತ ಆಯಿತು, ಇನ್ನು ಇಲ್ಲೇ ಇರ್ತಾರೆ, ಇನ್ನು ನಾವಾಗಾದರೆ ನಮ್ಮ ಮನೆಯಲ್ಲೇ ಕೂತ್ಕೊಳ್ಳುವ ಅಂತಲ್ಲ. ಹಾಗಾಗಿ ಎಲ್ಲ ಕೃಷ್ಣ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು. ಕೃಷ್ಣನ ಆರಾಧನೆ ಮಾಡಿದಾಗ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ. ನಾವು ನಿಸ್ವಾರ್ಥವಾಗಿ ಕೃಷ್ಣನನ್ನು ಹಿಡ್ಕೊಂಡ್ರೆ, ಹೀಗೆ ನಾವೆಲ್ಲ ಕೃಷ್ಣ ಭಕ್ತರನ್ನೂ ಕೂಡ ಪರಮಾತ್ಮ ಎತ್ತಿ ಹಿಡಿಬೇಕು. ಎಲ್ಲ ದುಷ್ಟ ಜನರನ್ನು ತುಳಿದು ಹಾಕಬೇಕು. ಅದಾಗಬೇಕು ಅಂತ ಹೇಳಿದರೆ ನಾವು ಕೃಷ್ಣನ ಆರಾಧನೆ ಮಾಡಬೇಕು. ಉಡುಪಿ ಪರ್ಯಾಯ ಅಂದರೆ ಉಡುಪಿಯಗೆ ಸೀಮಿತವಾಗಿಲ್ಲ, ಇಡೀ ನಮ್ಮ ನಾಡಿಗೆ ಕರ್ನಾಟಕಕ್ಕೆ ಎಲ್ಲ ವಿಶೇಷವಾಗಿ ಸಂಭ್ರಮಿಸುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಪೂಜ್ಯರ ಅಪ್ಪಣೆಯನ್ನು ಪಡೆದು ಇವತ್ತು ಈ ಸಮಾರಂಭ ಇಲ್ಲಿ ಉಡುಪಿಯಲ್ಲಿ ನಡೆಯುವುದಾದರೂ ಕೂಡ ಇದು ಇಡೀ ಕರ್ನಾಟಕದಲ್ಲಿ ಮರುಗಣನೆಗೊಳ್ತಾ ಇದೆ ಮತ್ತು ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಪೂಜ್ಯರು ಇವತ್ತು ಇಲ್ಲಿ ಪರ್ಯಾಯದಲ್ಲಿ 2 ವರ್ಷ ಇದ್ದರೂ ಕೂಡ ಮತ್ತೆ ಪರ್ಯಾಯ ಮುಗಿದ ಬಳಿಕ ಮತ್ತು ಪರ್ಯಾಯದ ಪೂರ್ವದಲ್ಲಿ ಎಲ್ಲ ದೇಶದ ಎಲ್ಲ ರಾಜ್ಯಗಳನ್ನು ಅವರು ಸಂದರ್ಶನ ಕೊಡ್ತಾರೆ. ಅಲ್ಲಿ ಭಕ್ತರಿಗೆ ಸಂದರ್ಶನ ಕೊಡ್ತಾರೆ ಮತ್ತು ಭಕ್ತರ ಜೊತೆಗೆ ಅವರು ಸೇರಿ ತಮಗೆ ವಿಶೇಷವಾದ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಇದು ಪರ್ಯಾಯ ಅಂತಂದರೆ ಕೇವಲ ಉಡುಪಿದ್ದಲ್ಲ, ಇಡೀ ವಿಶ್ವದ್ದೇ. ನಮ್ಮ 4ನೇ ಪರ್ಯಾಯವನ್ನು, ವಿಶ್ವಗೀತಾ ಪರ್ಯಾಯವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಮುಂದಿನ ಕೃಷ್ಣನ ಸೇವೆಗಾಗಿ ಒಬ್ಬ ಯುವ ಯತಿಗೆ ಹಸ್ತಾಂತರ ಮಾಡಲಿಕ್ಕೆ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಉಡುಪಿಯ ಶ್ರೀಕೃಷ್ಣನ ಆರಾಧನೆ ಇದು ವೈಯಕ್ತಿಕ ಆರಾಧನೆ ಅಲ್ಲ, ಇದು ಜಗತ್ತಿನ ಕ್ಷೇಮಕ್ಕಾಗಿ ಸಮಷ್ಟಿ ಚಿಂತನೆಯಿಂದ ಮಾಡತಕ್ಕಂತಹ ಆರಾಧನೆ. ಹಾಗಾಗಿ ಪರ್ಯಾಯ ಅಂತೇಳಿ ಹೇಳಿದರೆ ಇದು ಕೇವಲ ಒಬ್ಬ ಸ್ವಾಮಿಗಳ ಪರ್ಯಾಯ ಅಲ್ಲ. ಸ್ವಾಮಿಗಳು ಅಲ್ಲಿ ಕೇವಲ ನಿಮಿತ್ತ ಮಾತ್ರ. ಹಾಗೆಯೇ ಕೃಷ್ಣನ ಪರ್ಯಾಯ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ, ಶಿರೂರು ಸ್ವಾಮಿಗಳ ಪರ್ಯಾಯ ಎಂಬುದಾಗಿ ಬ್ರಹ್ಮೋತ್ಸವ ಸೇವೆ ಕೊಟ್ಟವರ ಸೇವಾಕರ್ತರ ಹೆಸರಿನ ಹಾಗೆ ಮಾತ್ರ ಇದೆ ಹೊರತು ನಿಜವಾದ ಪರ್ಯಾಯ ಎಲ್ಲ ಭಕ್ತರು ಸೇರಿ ಮಾಡತಕ್ಕಂತಹ, ಜಗತ್ತಿನ ಹಿತಕ್ಕಾಗಿ ಮಾಡತಕ್ಕಂತಹ ಇದೊಂದು ಬ್ರಹ್ಮೋತ್ಸವ ಎಂಬುದಾಗಿ ನಾವು ಭಾವಿಸಬಹುದು. 4ನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಲ ಶನಿವಾರ ಕಾಂಡೆ ಉದಿಪನಾಡು ರಾಜ್ಯ ವಿಧಾನಸಭೆದ ಗುರುಕಾರ್ಯರು ಯುಟಿ ಖಾದ್ ಗುರುಕಾರ್ಮೆಡು ಬೆದ್ರದ ಡಾಕ್ಟರ್ ಎಂ ಮೋಹನ ಆಳ್ವೇರು ಕಂಬಲ ಉದಿಪನ ಮಲ್ತೀರು. ಒಡೆಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಕರೆ ಉದಿಪನ ಮಲ್ತೀರು. ಉಳ್ಳಾಲ ತಾಲೂಕದ ನರಿಂಗಾಣ ಮೋರ್ಲ ಬೋಳ ಲವಕುಶ ಜೋಡುಕರೆ ಕಂಬಲ ಈ ಸರ್ತಿ 4ನೇ ವರ್ಷೋಡು ನಡತೊಂದಿತ್ತದು ಶನಿವಾರ ಕಾಂಡೆ ಉದಿಪನಾಂಡು ರಾಜ್ಯ ವಿಧಾನಸಭೆದ ಗುರುಕಾರ್ಯರು ಯುಟಿ ಖಾದರ್ ದುಂಬಾಳ್ತಿರು ನಡಪನ ಈ ಕಂಬಳೋಡು ಒಡೆಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಕಂಬಳದ ಕರೆ ಉದಿಪನ ಮಲ್ತೀರು. ಸಭಾಲೇಸರು ನರಿಂಗಾಣ ಕಂಬಳ ಸಮಿತಿಯ ಕಾರ್ಯಗುರುಕಾರ್ಯರು ಪ್ರಶಾಂತ ಕಾಜವ ಎದುಕೊಂದು ಸುರುತ ಪಾತೆರ ಬಂಡಿರು. ಯುಟಿ ಖಾದ್ ಗುರುಕಾರ್ಮಿಡು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೀರು ಸಭಾ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬೈಕೇರು. ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಖಾದ್ ಗುರುಕಾರ್ಮಿದ ಪಾತೆರ ಪಂಡದು ಕಂಬಳೋಡು ಪಾಲ್ದೆತುನ್ನ ಮಾತೆರೆಗಳ ಎಡ್ಡೆಪ್ಪು ಬೈಕೇರು.
ಕಂಬಳದ ಪ್ರಧಾನ ತೀರ್ಪುಗಾರರು ಪ್ರೊಫೆಸರ್ ಗುಣಪಾಲ ಕಡಂಬ, ಬೋಳ ಇಂಗ್ರೇಜಿದ ಧರ್ಮಗುರು, ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಗಣೇಶ್ ಭಟ್, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ, ನರಿಂಗಾಣ ಗ್ರಾಮ ಪಂಚಾಯತ್ ಗುರುಕಾರ್ಯರು ಬೊಕ್ಕ ಕಂಬಳ ಸಮಿತಿ ಪ್ರಧಾನ ಕಾರ್ಯಂತಿರು ನವಾಜ್ ನರಿಂಗಾಣ, ಪ್ರಮೋದ್ ಕುಮಾರ್ ರೈ ದೋಣಿಂಜೆಗುತ್ತು, ಗುಣಕರ ಆಳ್ವ, ಅಖಿಲ ಭಾರತ ತುಳು ಒಕ್ಕೂಟದ ಗುರುಕಾರ್ಯರು ಎಸಿ ಭಂಡಾರಿ, ಗಡಿಪತ್ತನಾರು ಸುರೇಶ್ ಶೆಟ್ಟಿಗಾರ್, ಚಂದ್ರಹಾಸ ಪೂಜಾರಿ ಮುಡಿಮಾರ್, ವಾಸುಮೂಲ್ಯ ಪನುಲಿಬೈಲ್, ಪ್ರಕಾಶ್ ಕುಂಪಲ, ವರ್ಧಮಾನ ಶೆಟ್ಟಿ ಗೋಳಿದಡಿಗುತ್ತು, ಪ್ರದೀಪ ಆಳ್ವ ಇಂಜ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡಿತ್ತೇರು. ನಾಲ್ನೇ ವರ್ಷದ ಕಂಬಳ ಪ್ರಾರಂಭೋತ್ಸವ ಭಾಗದಲ್ಲಿ ಕರೆಗೆ ಏರು ಮಾತ ಪ್ರಾರಂಭ ಮಲ್ತಿರಂದು ಬಂಡ ಸುರೋತ ವರ್ಷ ಈ ಕಂಬಳನ ಎನ್ನ ಮಾಮಬೂರ್ನಾರು ನಾರ್ಯ ಗೊತ್ತು ಮಂಜು ಭಂಡಾರಿ ಅಣೆ ತಿಮ್ಮಪ್ಪ ಕೊಂಡೆಲ್ನ ಮುಖೇನ ಸನ್ಮಾನ್ಯ ಸಭಾಧ್ಯಕ್ಷರನ ನೇತೃತ್ವಡು ಸುರೋತ ವರ್ಷ ನಡತನು. 2ನೇ ವರ್ಷದ ಕಂಬಳ ಈ ಭಾಗದ ಮಾಗನದ ತಂತ್ರಿವರ್ಯರ ನೆಂಚಿನ ನೀಲೇಶ್ವರ ತಂತ್ರಿವರ್ಯರನ ಮುಖೇನ ಸನ್ಮಾನ್ಯ ಸಭಾಧ್ಯಕ್ಷರನ್ನ ಬಕ್ಕ ಗೌರವ ಅಧ್ಯಕ್ಷರನ್ನ ಬಕ್ಕ ಸಮಿತಿದ ಪೂರ ಪದಾಧಿಕಾರನ ನೇತೃತ್ವಡು ನಡತನೆ. 3ನೇ ವರ್ಷದ ಕಂಬಳನ ಸನ್ಮಾನ್ಯ ಮೋಹನ್ ದಾಸ್ ಸ್ವಾಮೀಜಿನ ಶ್ರೀ ಮೋಹನ್ ದಾಸ್ ಸ್ವಾಮೀಜಿನ ಮುಖೇನ ಈ ಕಂಬಳದ ಕರೆ ಉದ್ಘಾಟನೆ ಆಂಡು ಕಂಬಳದ ಗೌಜಿ ಇಂದು ಬಹುಶಃ ಒಂಜಾತೆ ಪೆರ್ಮೇದ ಒಂಜಿ ನಮ್ಮ ತುಳುನಾಡದ ಸಂಸ್ಕೃತಿದ ಭಾಗವಾಯಿನಂಚಿನ ಈ ಕಂಬಳದ ಈ ಒಂಜಿ ಎಡ್ಡೆ ಪೊರ್ತುಡು ನಮ್ಮ ಮಾತ ಸೇರೊಂದ ಕಂಬಳದ ಪಿರವುಡೊಂಜಿ ಧಾರ್ಮಿಕ ಎರಿಯೊಂದೆ ದುಮ್ಮುಡು ಮಾತ ದೇವೇರೆ ಕಂಬಳ ಆದ ನಡಪ ಒಂದಿತ್ತೇರು ಕೆಲವು ಆಡಳಿತ ನಡಪಣೆಯನ್ನು ಒಂದುಲ್ಲ ಅನಂತಾಡಿ ಜೀತು ಮನ್ವಿತ್ ಗೌಡರನ್ನ ನವದೆಹಲಿ ವಿಭಾಗದಲ್ಲೂ ಸ್ಪರ್ಧೆಗೆ ಕರೆಗೆ ಜತ್ತೊಂದುಲ್ಲೆ ನಮ್ಮ ಸಭಾಪತಿಲಿಗೂ ಯಾನೊಂಜಿ ಈ ಸಂದರ್ಭದ ಅಭಿನಂದನೆ ಪರಡು ತುಳು ಗ್ರಾಮ ಮನ್ಪುನಂಚಿನೊಂಜಿ ಸಂಕಲ್ಪ ಮಲ್ತಿರತ್ತ ಅವು ಭಾರಿ ಎಡ್ಡೆ ವಿಷಯ. ತುಳುನಾಡಿಡು ಅಂಚಿನೊಂಜಿ ಕೆಲಸ ಖಂಡಿತವಾದಲ್ಲ ಆವಡು ಐಕ್ ಪೂರಕವಾದ ಮಾತೆಲ್ಲ ಸಹಕಾರ ಕೊರಡು ಸರ್ಕಾರ ಐತ ಬಗೆಟ್ ಮಲ್ಲ ಮನಸ್ಸು ಮಲ್ಪೋಡು ಒಂದು ನೆನೊಂಜಿ ವಿಚಾರವನ್ನು ನಾನು ದುಂಬುದೀಪೇಕ್ ಒಂಜಾತು ತುಳು ಭಾಷೆ ಒರಿಯೋಡು ಉಂದಾಂಡ ತುಳು ಸಂಸ್ಕೃತಿ ಒರಿಯೋಡುಂದಾಂಡ ಇಂಚಿನ ಕಾರ್ಯಕ್ರಮಗಳು ಅಲ್ಪ ಅಲ್ಪ ಒಂದು ಪೋಡು ಒಟ್ಟೊಟ್ಟಿಗೆ ಭಾಷೆದ ಬಗ್ಗೆ ಭಾಷೆದ ಬಗ್ಗೆ ಮುಖ್ಯವಾದ ದಾನೆ ಎಂದಿಕೆ ಎಂಡ ರಾಜ್ಯದ 2ನೇ ಭಾಷೆ ಒಂಜಿ ಆವಂದೇ ನಂಗೆ ಎನ್ಮನೆ ಪರಿಚಯದಗೂ ಸೇರಿದರೆ ಸಾಧ್ಯತೆ ಇಜ್ಜಿ ಐಕ್ ಪೂರಕವಾದ ಸಭಾಪತಿಲ್ ಒಂಜಾತ್ ಮಲ್ಲ ಮನಸ್ಸು ಮಲ್ತದು ಆರು ಅಲ್ಪ ಕೈ ತಳ್ಳು ಒಂಜಾತ್ ಕಾರ್ಯ ಮಲ್ಪರಿಗೆ ಸಾಧ್ಯತೆ ಒಂದು ಇನಿ ನಮ್ಮ ಕರಾವಳಿ ಕರ್ನಾಟಕ ಬನ್ನಗ ಇನಿ ಇಡೀ ಒಂಜಿ ನಮ್ಮ ರಾಜ್ಯೋಡು ನಮ್ಮ ದೇಶೋಡು ಇಡೀ ಜಗತ್ತಿಡೆ ಒಂಜಿ ವಿಶೇಷವಾದ ಸ್ಥಾನಮಾನ ನಮ್ಮ ಕರಾವಳಿ ಕರ್ನಾಟಕದ ಪನ್ನಗ ಐಕ್ ಅಸ್ಮಿತೆಗೆ ಕೆಲವು ವಿಚಾರ ಐತೊಟ್ಟಿಗೆ ಸೇರೊಂದು ಒಂಜಿ 2000 ವರ್ಷದ ಇತಿಹಾಸ ಉಪ್ಪುನ ತುಳು ಭಾಷೆ 2ನೇ ಮೂಲ ಉಪ್ಪುನಂಚಿನ ತುಳು ಭಾಷೆದೊಟ್ಟಿಗೆ ಒಂಜಿ ನಮ್ಮ ಯಕ್ಷಗಾನ 5 ಬಕ್ಕ ಉಪ್ಪುನಂಚಿನ ನಮ್ಮ ಧಾರ್ಮಿಕವಾದ ವಿಚಾರಗಳು ನಮ್ಮ ಜನಪದೀಯವಾದ ಚಿಂತನೆ ಉಪ್ಪುನಂಚಿನ ದೈವಾರಾಧನೆಪ್ಪು ಅಥವಾ ನಾಗಾರಾಧನೆಪ್ಪು ಬೊಕ್ಕ 4 ಬಾರಿ ಪ್ರಮುಖವಾಯಿನ ಇತ್ತೆ ನಮ್ಮ ರೈತರಗಳು ಸೇರಿದಂಚಿನ ಸಮಸ್ತ ಜನಗಳು ಸೇರಿದಂಚಿನ ಈ ಒಂಜಿ ಕಂಬಳ ಈ 4 ವಿಚಾರವನ್ನು ಬುಡಿದು ಈ ನಮ್ಮ ಕರಾವಳಿ ಕರ್ನಾಟಕನು ಆಲೋಚನೆ ಮಲ್ಪೆರನೆ ಸಾಧ್ಯನೇ ಇಜ್ಜಿ. ಬಿಜೆಪಿದಕ್ಲು ಪಿಎಂ ಕೇರ್ಸನ್ ಸರ್ಕಾರಿ ಟ್ರಸ್ಟ್ ಎಂದು ಘೋಷಣೆ ಮಲ್ತದು ದಾಯಿ ದುಡ್ಡು ಒಟ್ಟು ಸೇರಾದನೆ ಏತ್ ದುಡ್ಡು ಸೇರದಂಡು ಏತ್ ಗಲಸದಂಡು ಕೇಂದ್ರ ಮಂತ್ರಿ ಪ್ರಹ್ಲಾದ ಜೋಶಿ ಉತ್ತರ ಕೊರಡಂದು ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಾಡು ಸವಾಲು ಪಾಡದೇರು. ನ್ಯಾಷನಲ್ ಹೆರಾಲ್ಡ್ ಪೇಪರ್ಗೆ ಜಾಹೀರಾತು ಕೊರನ ಕೇಸಿಗೆ ಸಂಬಂಧಪಟ್ಟದ್ದು ಕೇಂದ್ರ ಮಂತ್ರಿ ಪ್ರಹ್ಲಾದ ಜೋಶಿ ಆರೋಪ ಮಲ್ತನ ಬಗೆಟ್ ಶುಕ್ರವಾರ ಕುಡ್ಲಾಡು ಮಾಧ್ಯಮದಕ್ಲು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿತ ಮಂತ್ರಿ ದಿನೇಶ್ ಗುಂಡೂರಾಯರಡ ಪ್ರಶ್ನೆ ಪಾಡದು ಅಭಿಪ್ರಾಯ ಕೇಂಡೇರು. ಮಾಧ್ಯಮದಕ್ಕೆಲ್ಲ ಪ್ರಶ್ನೆಗಳಿಗೆ ಮಂತ್ರಿಯರು ಉತ್ತರ ಕೊಡ್ದು ಬಿಜೆಪಿದಕ್ಲು ಪಿಎಂ ಕೇರ್ಸ್ನ ಸರ್ಕಾರಿ ಟ್ರಸ್ಟ್ ಎಂದು ಘೋಷಣೆ ಮಲ್ತದು ದಾಯ ದುಡ್ಡು ಒಟ್ಟು ಸೇರಾದನೆ ಏತು ಪಣ ಒಟ್ಟು ಸೇರಿದಂಡು ಏತು ಗಲಸದಂಡು ಬೊಕ ಓಟುದ ಬಾಂಡ್ ಸಾರಗಟ್ಲೆ ಕಾಸು ಲೂಟಿ ಮಲ್ತದಿತ್ತದು ಐತ ಬಗೆಟ್ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಉತ್ತರ ಕೊರಡಂದು ಸವಾಲು ಪಾಡಿಯರು. ಬಿಜೆಪಿ ಬೊಕ್ಕ ಪ್ರಹ್ಲಾದ್ ಜೋಶಿಗೂ ಈ ರೀತಿ ಪಾತಿರ್ನವೇ ಆತಂಡು ಓಟುದ ಬಾಂಡ್ ಸಾರಗಟ್ಲೆ ಕೋಟಿ ರೂಪಾಯಿ ಏರೇರೆಡ್ದು ಏತು ಲೂಟಿ ಮಲ್ತದಿರಂದು ಏರೆಗ್ಲ ಗೊತ್ತಿಜ್ಜಿ ಒಂದು ಮಲ್ಲ ಮೋಸ
PM ಕೇರ್ಸ್ ಪಣದು ಘೋಷಣೆ ಮಲ್ತದು ಮಾತಾ ಸರಕಾರಿ ಕೆಲಸದಕ್ಕಿಳಿದು ಕಾಸದೆ ತೊಂದಿರು ಅವು ಖಾಸಾಗಿ ಟ್ರಸ್ಟ್ ಆಂಡ ಐಕಾದ ಪ್ರಧಾನಿ ಪುದಾರನ್ನು ದಾಯಿ ಈ ರೀತಿ ಹಾಳು ಉಪಯೋಗ ಮಲ್ತ ನೋಡೊಂದು ದಿನೇಶ್ ಗುಂಡೂರಾವ್ ಪ್ರಶ್ನೆ ಪಾಡಿರು. ನ್ಯಾಷನಲ್ ಹೆರಾಲ್ಡ್ ಇತಿಹಾಸ ಉಪ್ಪನ ಪೇಪರ್, ಸ್ವಾತಂತ್ರ್ಯ ಸಂಗ್ರಾಮಡು ಪಾಲ್ದಿತೊನ್ನ ಪೇಪರ್ ಐಗೆ 2 ಕೋಟಿ ರೂಪಾಯಿ ಕೊರ್ನೇನು ಮಲ್ಲ ವಿಷಯ ಮಲ್ಪನೇನು ಮಾಧ್ಯಮದಕ್ಲ ಅರ್ಥ ಮಲ್ತ ನೋಡು. RSS ಚಾಣಕ್ಯ ವಿಶ್ವವಿದ್ಯಾನಿಲಯಗೂ ಸಾರಗಟ್ಲೆ ಕೋಟಿ ರೂಪಾಯಿ ಒಟ್ಟು ಮಲ್ತದೇರು. RSS ದಕ್ಲೆಗೂ ಇಂಚಿನ ಸಂಸ್ಥೆ ಪುಟ್ಟುಪಾಡುನ ಕಾಸು ಒಟ್ಟು ಮಲ್ಪನೇ ಕೆಲಸ ಒಂದೇನು ಏರ್ಲ ಕೇನು ನಂಚೆ ಇಜ್ಜಿ ಒಂದೇನು ಮಾಧ್ಯಮ ಕೇನುಡುಂದು ದಿನೇಶ್ ಗುಂಡೂರಾವ್ ಪಂಡೇರು. ಈ ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ಯಾರ ಹತ್ರ ಏನೇನು ಇಸ್ಕೊಂಡಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ದೇಶದ ದೊಡ್ಡ ಮೋಸ ಅದು ಎಲೆಕ್ಟ್ರಾಲ್ ಬಾಂಡ್ಸ್. PM ಕೇರ್ಸ್ ಅಂತ ಅನೌನ್ಸ್ ಮಾಡಿ ಎಲ್ಲರ ಹತ್ರನೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸಿಂದ ಎಲ್ಲರ ಹತ್ರನೂ ಕೂಡ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತೇಳಿ ದುಡ್ಡು ಇಸ್ಕೊಂಡ್ರು. ಅದು PM ಕೇರ್ಸ್ ಪ್ರೈವೇಟ್. ಅದು ಪ್ರಧಾನಮಂತ್ರಿ ಹೆಸರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಒಂದು ಖಾಸಗಿ ಟ್ರಸ್ಟ್ಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದೇ ಇವ್ರ ಉದ್ದೇಶ. ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನ ಅಷ್ಟೇ. ನಾವು ಬೇರೆ ಬೇರೆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡೋಲ್ವ ರಾಜ್ಯ ಸರ್ಕಾರ? ದಿವಸ ಕೊಡ್ತಾ ಇದೆ. ನೂರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಡ್ವರ್ಟೈಸ್ಮೆಂಟ್ಸ್ಗೆ. ಜೋಶರ್ ಉತ್ತರ ಕೊಡಲಿ. PM ಕೇರ್ಸನ್ನು ನೀವು ಯಾಕೆ ಗೌರ್ಮೆಂಟ್ ಟ್ರಸ್ಟ್ ಅಂತ ನೀವು ಘೋಷಣೆ ಮಾಡಿದ್ರಿ? ಯಾಕೆ ನೀವು ದುಡ್ಡು ಸಂಗ್ರಹಣೆ ಮಾಡಿದ್ರಿ? ಎಷ್ಟು ಹಣ ಸಂಗ್ರಹಣೆ ಆಗಿದೆ? ಎಲ್ಲಿ ಉಪಯೋಗ ಆಗಿದೆ? ಅವ್ರು ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ಗಳು ಕೂಡ ಕಳಪೆ ವೆಂಟಿಲೇಟರ್ಗಳು ಸಪ್ಲೈ ಮಾಡಿದ್ರು ಕೋವಿಡ್ ಟೈಮಲ್ಲಿ. BJP ಅವರು ಆರ್ ಎಸ್ ಎಸ್ ಅವರು ಎಷ್ಟು ಈಗ ಚಾಣಕ್ಯ ಯೂನಿವರ್ಸಿಟಿಗೆ 1000 ಕೋಟಿ ಮೇಲೆ ಸಂಗ್ರಹಣೆ ಮಾಡಿದ್ದಾರೆ ಹಣ. ಈ RSS ಅವ್ರಿಗೆ ಎಲ್ಲ ಕಡೆ ಇಂಥ ಸಂಸ್ಥೆಗಳ ರಚನೆ ಮಾಡೋದು, ದುಡ್ಡುಗಳು ತೊಗೊಳ್ಳೋದು, ಇದಕ್ಕೆ ಯಾರು ಕೂಡ ಕೇಳೋಂಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದರ ₹1 ಅದು ನಾಟ್ ಫಾರ್ ಪ್ರಾಫಿಟ್. ಅದು ₹1 ಆಚೆ ತೆಗಿಯೋಂಗಿಲ್ಲ, ₹1 ಮಾಡೋಂಗಿಲ್ಲ, ₹1 ಸಂಬಳ ತೊಗೊಳ್ಳೋಂಗಿಲ್ಲ ಅಂತ ಇದರಲ್ಲಿ ಇವರು ಕಳಂಕ ಇದೆ ಅಂತ ಎಷ್ಟು ನೋಡಿ ಬಿಂಬಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದನ್ನು ಮಾತಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಇಡೀ ದಿವಸ ED ಮುಂದೆ ಕಚೇರಿಯಲ್ಲಿ ಕೂರಿಸಿ, ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಒಂದು ಕೇಸಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿಸಿ ಪಾರ್ಲಿಮೆಂಟಿಂದ. ಈ ಥರ ಮಾಡ್ತಕ್ಕಂಥ ಸೇಡಿನ ಕೀಳಮಟ್ಟದ ರಾಜಕಾರಣ ಜೋಶಿ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ಕರ್ನಾಟಕ ರಾಜ್ಯ ಕಾಡು ಇಲಾಖೆ ನಂಬರ್ 1 ಸ್ಥಾನಡುಂಡು ಇತ್ತಿದ ಮಟ್ಟದ ತಂತ್ರಜ್ಞಾನ ಗಳಸೊಂದು ಮಾತಕಡಿಟ್ಟು ಕಮಾಂಡ್ ಸೆಂಟರ್ಲಿನ ಮಲ್ತದಾಂದು ಕಾಡು ಇಲಾಖೆ ಮಂತ್ರಿ ಈಶ್ವರ ಖಂಡ್ರೆ ಕುಡ್ಲಡು ಪಂತೇರು. ಕುಡ್ಲಡು ರಾಜ್ಯದ ಕಾಡು ಇಲಾಖೆ ಮಂತ್ರಿ ಈಶ್ವರ ಖಂಡ್ರೆ ಕಾಡು ಒತ್ತು ಸಂರಕ್ಷಣಾಧಿಕಾರಿ ಪೋಸ ಆಫೀಸ್ ಉದ್ದೀಪನ ಮಲ್ತದು ಮಾಧ್ಯಮದ ಕ್ರೀಡ ಪಾತಿರದು. ಕರ್ನಾಟಕ ರಾಜ್ಯ ಕಾಡು ಇಲಾಖೆ ನಂಬರ್ 1 ಸ್ಥಾನಡುಂಡು ಇತ್ತಿದ ಮಟ್ಟದ ತಂತ್ರಜ್ಞಾನ ಗಳಸೊಂದು ಮಾತಕಡಿಟ್ಟು ಕಮಾಂಡ್ ಸೆಂಟರ್ಲಿನ ಮಲ್ತದ. ಈ ಸೆಂಟರ್ಲು ಅಪಗನೆ ಸಮಸ್ಯೆಗೆ ಪರಿಹಾರ ಕೊರಕೊಂಡು ನರಮಾಣಿ ಮುರ್ಗ ಸಂಘರ್ಷ ತಡಪೆರೆ ಮಾತಾರಿಸಿದ ಕ್ರಮಕ್ಲೇನು ಕೈಗ್ದು ತೊಂದಾಂದು ಪಂಡಿರು. ಕುದುರೆಮುಖ ಕಾಡು ವಾಸಲಿನ ಜಾಗೆ ಬದಲ್ಪೆರೆ ಒಂಜಿ ಯೋಜನೆ ತಯಾರು ಮಲ್ತದ. ಐನು ಮುಖ್ಯಮಂತ್ರಿಗಳಿನ ಗುಮನ ಕಾಣತದ ಜಾರಿ ಕನೇರ ಅಂದಾಜು ಮಲ್ತೊಂದುಲ್ಲ. ಈ ಭಾಗಗಳು ಆನೆಲಿನ ಉಪದ್ರ ಬಗೆಟ್ ಕ್ರಮದೆತ್ತೊಂದುವ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಟ್ಟೊಂದುಂಡು. ಬೆಂಗಳೂರದ ಕೇಂದ್ರ ಆಫೀಸಿಡು 1926 ಹೆಲ್ಪ್ ಲೈನ್ ಫೋನ್ ಉಂಡು. ಒಂದಕ್ಕೆ ಏರು ದೂರು ಕೊರೊಂಡಲ ಸಂಬಂಧಪಟ್ಟನ ವಿಭಾಗ ಕ್ರಮದೆತ್ತೊಂದು ಮಂತ್ರಿ ಈಶ್ವರ ಖಂಡ್ರೆ ಪಂಡೇರು. ಇಲ್ಲಿನ ಕಮಾಂಡ್ ಸೆಂಟರಿಂದ ತತ್ಕ್ಷಣವೇ ಸಂಬಂಧಪಟ್ಟಂಥ ರೇಂಜ್ಗೆ ಮಾಹಿತಿ ಹೋಗುತ್ತೆ ಮತ್ತು ತತ್ಕ್ಷಣವೇ ಅವರು ರೆಸ್ಪಾನ್ಸ್ ಏನಿದೆ, ಯಾವ ಸಮಯದಲ್ಲಿ ಪ್ರತಿಕ್ರಿಯೆ ಮಾಡಿದ್ದಾರೆ, ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ, ಅಥವಾ ರೈತರ ಬೆಳೆ ಹಾನಿ ಆಯಿತು ಅಂತ ಹೇಳಿದರೆ ತತ್ಕ್ಷಣ ಹೋಗಿ ಅದರ ಮೆಜರ್ ಮಾಡುವಂಥದ್ದು, ಇವೆಲ್ಲವೂ ಕಮಾಂಡ್ ಸೆಂಟ್ರಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ. ಕಾರ್ಲ ತಾಲೂಕು ಬೈಲೂರು ಗ್ರಾಮದ ಏರ್ಲಪಾಡಿ ಪರಶುರಾಮ ಥೀಮ್ ಪಾರ್ಕ್ದ ಕಾಮಗಾರಿ ಮುಗಿಪು ನಡೆ ಮುಟ್ಟ ಐನು ತುವನ್ನವು ಅನುಷ್ಠಾನ ಸಂಸ್ಥೆ ಆದುಪುನ ಒಡಿಪು ನಿರ್ಮಿತಿ ಕೇಂದ್ರ ಸಂಸ್ಥೆದ ಜವಾಬ್ದಾರಿ ಆದುಂಡು ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿಳಿಪಾದಿರು. ಕಾರ್ಲ ತಾಲೂಕು ಬೈಲೂರು ಗ್ರಾಮದ ಏರ್ಲಪಾಡಿ ಪರಶುರಾಮ ಥೀಮ್ ಪಾರ್ಕ್ದ ಬಗೆಟ್ ಒಡಿಪು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮಾಹಿತಿ ಕೊರದು ಪರಶುರಾಮ ಥೀಮ್ ಪಾರ್ಕ್ದ ಕಾಮಗಾರಿ ಮುಗಿಪು ನಡೆಮುಟ್ಟ ಐನು ತೂವನ್ನವು ಅನುಷ್ಠಾನ ಸಂಸ್ಥೆ ಆದುಪುನ ಒಡಿಪು ನಿರ್ಮಿತಿ ಕೇಂದ್ರ ಸಂಸ್ಥೆದ ಜವಾಬ್ದಾರಿ ಆದುಂಡು. ಪಾರ್ಕ್ದ ಕಾಮಗಾರಿ ಮುಗಿದು ಐನು ಬುಡ್ದು ಕೊರುಪು ನಡೆಮುಟ್ಟ ಪಾರ್ಕ್ದ ನಿರ್ಮಲ ಬೊಕ್ಕ ಔಡುಪುನ ಬಿಲೆಬಾಳ್ನ ಎಲೆಕ್ಟ್ರಾನಿಕ್ ಸಾಧನಗಳು ರಕ್ಷಣೆ ಸೇರಿನಂಚ ಪಾರ್ಕ್ನ ತೂವನ್ನವು ಸರಿಯಾದ ವಹಿಸಿದು ಒವ್ವೇ ಸಮಸ್ಯೆಲೆಗ್ ಇಡೆ ಕೊರಂದೆ ತೂವನೊಡೊಂದು ಜಿಲ್ಲಾ ದಂಡಾಧಿಕಾರಿಲ ಆದುಪುನ ಸ್ವರೂಪ ಟೀಕೆ ಸೂಚನೆ ಕೊಡ್ತೇರೆ. ಥೀಮ್ ಪಾರ್ಕ್ದ ಸಂಪರ್ಕ ಮಲ್ತು ಕೊರುಪುನ ಮಾರ್ಗುಲೆಡು ನಿರ್ಮಲ ಕಾತೊನ್ನವು ಏರಾಂಡಲ ಒಪ್ಪಿಗೆ ಇಜ್ಜಂದೆ ಪೊಗ್ಗುಂಡ ಅಕ್ಲಿನ ಮಿತ್ತು ಕೇಸು ಪಾಡುನವು ಪಾರ್ಕ್ದ ಜಾಗೆಡುಪ್ಪುನ ಬಿಲೆಬಾಳನ ಸೊತ್ತುಲು ಕಟ್ಟುನ ಕೆಲಸದ ಸಾಧನಗಳು ಸರಿಯಾದ ಉಪ್ಪುನಂಚ ತೂವನ್ನವು ನಿರ್ಮಿತಿ ಕೇಂದ್ರ ಸಂಸ್ಥೆದ ಜವಾಬ್ದಾರಿ ಆದುಂಡು ಜಿಲ್ಲಾಧಿಕಾರಿ ತಿಳಿಪಾದಿರು. ಈ ವಿಷಯನ ಬಗೆಟ್ ಕೈಗ್ದೆತೊನ್ನ ಕ್ರಮದ ಬಗೆಟ್ ಅನುಪಾಲನಾ ವರದಿನ ಜನವರಿ 10 ಉಲಾಯಿ ಜಿಲ್ಲಾಧಿಕಾರಿನ ಆಫೀಸ್ಗೆ ಸಂದಾವೊಡೊಂದು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತೇರು. ಕೆಲವು ಜಾಲತಾಣಗಳು ಕುಡ್ಡದ ಪೊಲೀಸ್ ಕಮಿಷನರ್ ಬೊಕ್ಕ ಎಸ್ಪಿನ ವರ್ಗ ಮಲ್ಪಿರ ತೂವೊಂದುಲ್ಲಿருந்து ಗಾಳಿ ಸುದ್ದಿ ಪರಡೊಂದುಪ್ಪುನವು ನಿಜಾಂಡ ಐಕೆ ವಿರೋಧ ಮಲ್ಪುವಂದು ಶಾಸಕರು ವೇದವ್ಯಾಸ ಕಾಮತ್ ಪಂತೇರು.
ಕುಡ್ಲದ ಶಾಸಕರು ವೇದವ್ಯಾಸ್ ಕಾಮತ್ ಕುಡ್ಲಡು ಮಾಧ್ಯಮದ ಕಡೆ ಪಾತಿರ್ದು ಕೆಲವು ಜಾಲತಾಣಗಳು ಕುಡ್ಲದ ಪೊಲೀಸ್ ಕಮಿಷನರ್ ಬೊಕ್ಕ ಎಸ್ಪಿನ ವರ್ಗ ಮಲ್ಪೆರ ತೂವೊಂದುಲ್ಲೇರೆಂದು ಗಾಳಿ ಸುದ್ದಿ ಪರಡೊಂದು ಪುನವು ನಿಜಾಂಡ ಐಕೆ ವಿರೋಧ ಮಲ್ಪುವ ಪೊಯ್ಯೆ ಮಾಫಿಯಾದಕ್ಲು ಬಂಡವಾಳ ಶಾಹೀಲು ಅತ್ತನ ದಂಧೆದಕ್ಲು ಪೊಲೀಸ್ ಕಮಿಷನರ್ ಬೊಕ್ಕ ಎಸ್ಪಿರಿನ ವರ್ಗ ಮಲ್ಪೆರೆ ಪುಣೆವೊಂದುಲ್ಲೇರೆಂದು ಪಂಡಿರು ತನಕ ಬೊಕ್ಕ ಕಮಿಷನರ್ಗೆ ಕೆಲವೊಂಜಿ ವಿಚಾರಗಳಿಗೆ ಅಭಿಪ್ರಾಯ ಸಿಪ್ಪು ಅಂಡ ಕಮಿಷನರ್ ಬೊಕ್ಕ ಎಸ್ಪಿ ಭ್ರಷ್ಟಾಚಾರ ಇಜ್ಜಂದ ಕೆಲಸ ಮಲ್ತಂದುಲ್ಲೇರು ಡ್ರಗ್ಸ್ ಕಾನೂನು ಎಡ್ಡೆ ವ್ಯವಸ್ಥೆ ವಿಷಯಗಳು ಕಡಕ್ಕಾದ ಕೆಲಸ ಮಲ್ತಂದುಲ್ಲೇರು ಅಂಚಾದುಪ್ಪಣಗಾಕ್ಲಿನ ವರ್ಗ ಮಲ್ಪನವು ಸರಿಯತ್ತು ಸರ್ಕಾರ ಏರಿನ ಒತ್ತಡವು ಬಗ್ಗೊಂದುಂಡುದ್ದು ಶಾಸಕರು ಪ್ರಶ್ನೆ ಪಾಡಿಯರು ಕುಡ್ಲಬೊಕ್ಕ ಜಿಲ್ಲೆಡು ಕಾನೂನು ಎಡ್ಡೆ ವ್ಯವಸ್ಥೆ ಕಾತನೋಡು ಕಾಂಗ್ರೆಸ್ ಸರ್ಕಾರ ಅಕ್ಲಿಗೆ ಮುಲ್ಪ ಜವಾಬ್ದಾರಿ ಕೊಡ್ತುಂಡು ಅಂಡ ಇತ್ತೆ ಅಕ್ಲಿನ ವರ್ಗ ಮಲ್ಪನೆಂದ ಅಂಡ ಕಾನೂನುಗೂ ಮರ್ಯಾದೆ ಕೊರಂದ ನಕ್ಲು ಕಾಂಗ್ರೆಸ್ ದಕ್ಲಿಂದು ಎನ್ನೋಡು ಆಪನೊಂದು ಶಾಸಕರು ವೇದವ್ಯಾಸ್ ಕಾಮತ್ ಪಂಡಿರು. ಗಾಂಜಾ ಡ್ರಗ್ಸ್ ಮತ್ತು ಈ ರೀತಿಯ ವಿಚಾರಗಳಿಗೆ ಭಾಳ ಖಡಕ್ಕಾಗಿ ಕೆಲಸ ಕಾರ್ಯಗಳು ಮಾಡ್ತಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಒಂದು ವಾತಾವರಣ ಇದು ಸರಿಯಲ್ಲ. ನಾನು ಹೇಳ್ತೇನೆ, ಸಹಜವಾಗಿ ಆಡಳಿತದಲ್ಲಿ 1 ವರ್ಷ 2 ವರ್ಷ ಹೋದಾಗ ಹಿರಿಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಆದರೆ ಟ್ರಾನ್ಸ್ಫರ್ ಆಗುವಂಥದ್ದು ಆಡಳಿತದ ವ್ಯವಸ್ಥೆಯಲ್ಲಿ ಅವರ ಪ್ರಕ್ರಿಯೆಯಲ್ಲಿ ಮಾಡಬೇಕು ಬಿಟ್ಟರೆ ಯಾರೋ ಭ್ರಷ್ಟಾಚಾರ ನಿರತರು, ಯಾರೋ ಅವ್ಯವಹಾರಗಳನ್ನು ಮಾಡುವಂಥ ವ್ಯಕ್ತಿಗಳು ಆಡಳಿತವನ್ನು ನಡೆಸಬಾರ್ದು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ ಶ್ರೀಕೃಷ್ಣ ಮಠದ ಪರ್ಯಾಯ ಜನವರಿ 18 ಪುಲ್ಯಕಾಂಡೆ ಮುಗಿಯುಂಡು 2 ವರ್ಷದ ಪರ್ಯಾಯಡು ಬೇತೆ ಬೇತೆ ಕಾರ್ಯಕ್ರಮ ಯೋಜನೆ ಮಲ್ತದ್ನ ಸ್ವಾಮೀಜಿರು ಭಕ್ತರಿಡ್ದು 2 ಕೋಟಿ ರೂಪಾಯಿ ಖರ್ಚಿಡು ಬಂಗಾರದ ಭಗವದ್ಗೀತೆ ಮಲ್ಪಾದು ಅರ್ಪಣೆ ಮಲ್ತಿದ್ದೇರು. ಒಡಿಪುದ ಅಷ್ಟಮಠಕ್ಲಿಡು ಪ್ರತಿಯೊಂಜಿ ಮಠ 2 ವರ್ಷ ಶ್ರೀಕೃಷ್ಣ ಮಠದ ಪೂಜೆ ಮಲ್ಪನ ಪರ್ಯಾಯ ವ್ಯವಸ್ಥೆಡಿ ಇತ್ತೆ ಪುತ್ತಿಗೆ ಮಠ ಜವಾಬ್ದಾರಿ ಹಿಡಿತದ್ದು. ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ ಪರ್ಯಾಯ ಜನವರಿ 18 ಪುಲ್ಯಕಾಂಡೆ ಮುಗಿಯುಂಡು. ಈ 2 ವರ್ಷಗಳು ಶ್ರೀಕೃಷ್ಣ ದೇವರಿಗೆ ಬೇತೆ ಬೇತೆ ಯೋಜನೆ ಕಾರ್ಯಕ್ರಮ ಸಮರ್ಪಣೆ ಮಲ್ತನ ಸ್ವಾಮೀಜಿರು ಇತ್ತೆ ಬಂಗಾರದ ಭಗವದ್ಗೀತೆ ಸಮರ್ಪಣೆ ಮಲ್ತಿದ್ದೇರು. ಡೆಲ್ಲಿದ ದಾನಿಯೋರಿ 2 ಕೋಟಿ ರೂಪಾಯಿ ಖರ್ಚಿಡು ಭಗವದ್ಗೀತೆದ 18 ಅಧ್ಯಾಯಗಳನ್ನು ಬಂಗಾರದ ಪುಟೊಕ್ಲೆಡು ಬರೆಪಾದೇರು. ಈ ಮಹಾದಾನಿ ದುಂಬುದ IAS ಅಧಿಕಾರಿ ಎಸ್ ಲಕ್ಷ್ಮೀನಾರಾಯಣನ್ 2 ಕೋಟಿ ರೂಪಾಯಿ ಖರ್ಚಿದ ಈ ಅಪರೂಪದ ಗ್ರಂಥವನ್ನು ಕೃಷ್ಣ ಮಠಕ್ಕೂ ಕೊಡುಗೆ ಕೊಡ್ತಾರೆ. ಒಡಿಪುರತ್ತ ಬೀದಿಡು ಬಂಗಾರದ ಭಗವದ್ಗೀತೆದ ಮೆರವಣಿಗೆ ಬಂಗಾರದ ತೇರಿಡು ನಡತಂಡು. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಶಿಷ್ಯ ಶ್ರೀ ಸುಶ್ರೀಂದ್ರ ತೀರ್ಥ ಸ್ವಾಮೀಜಿ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡಿತ್ತೇರು. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಆ ರಾಷ್ಟ್ರದ ಪ್ರತಿನಿಧಿಗಳಿಗೆ ಭಗವದ್ಗೀತೆಯನ್ನು ಕೊಟ್ಟು ಆ ಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಸಂನಿಯಮ್ಯೇಂದ್ರಿಯೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾಮತ್ಪರಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಶ್ರೀಕೃಷ್ಣಾರ್ಪಣಮಸ್ತು. ಇದ್ದಾರೆ ಪರ್ಯಾಯದ ಅವಧಿಯಲ್ಲಿ ಪ್ರತಿನಿಧಿ ವಿಶೇಷವಾಗಿ ಶ್ರೀಮನ್ಯಾಯ ಸುಧಾ ಗ್ರಂಥ ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ಭಗವದ್ಗೀತೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಸಿ ಅವನು ನಮ್ಮ ಮುಖಾಂತರ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾವು ಯಾವುದನ್ನು ಕೂಡ ಯೋಚಿಸಿರಲಿಲ್ಲ. ಕೃಷ್ಣನೇ ಈ ಒಂದು ಸುವರ್ಣಾಕ್ಷರದಲ್ಲಿ ಈ ಪರ್ಯಾಯವನ್ನು ಬರೆದಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಅದು ಸುವರ್ಣ ಗೀತಾ ಪರ್ಯಾಯ ಆಗಬೇಕು ಎಂಬುದಾಗಿ ಕೃಷ್ಣ ಭಕ್ತರೊಬ್ಬರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಬಂಗಾರದ ಭಗವದ್ಗೀತೆಯ ಪುಸ್ತಕವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ. ಇವತ್ತು ಪರ್ಯಾಯ ಮಂಗಳ ಮಹೋತ್ಸವದ ಪ್ರಾರಂಭದಲ್ಲಿ
ಸುವರ್ಣಾಕ್ಷರದಲ್ಲಿ ಬರೆದಂತಹ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಅವನು ಸ್ವೀಕಾರ ಮಾಡಿದ್ದಾನೆ. ಈ ಪುಸ್ತಕದ ಸಮರ್ಪಣೆಯೂ ಕೂಡ ಒಂದು ಪವಾಡ. ನಾವು ಪುಸ್ತಕವನ್ನು ಸಮರ್ಪಣೆ ಮಾಡಿದ ಲಕ್ಷ್ಮೀನಾರಾಯಣವರನ್ನು ಇವತ್ತೇ ನಾವು ನೋಡೋದು. ಹಿಂದೆ ನೋಡಿದ್ದೆವು, ಆದರೆ ಗುರುತಿಸಿರಲಿಲ್ಲ. ಉಳ್ಳಾಲ ತಾಲೂಕು ಪಜಿರು ಬೀಜಗುರಿ ಗೋವನಿತಾಶ್ರಯ ಟ್ರಸ್ಟ್ ಜನವರಿ 18 ಹಿಂದೂ ಸಂಗಮ ನಡಪೆರೆಯುತ್ತದೆ. ಐತ ಗುರ್ತು ಮೋರ ಬೊಕ್ಕ ಲೆಪ್ಪೋಲೆ ಬುಡುಗಡೆ ಇನೋಳಿದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ನಡತ್ತದೆ. ಉಳ್ಳಾಲ ತಾಲೂಕು ಪಜೀರ್ ಬೀಜಗುರಿ ಗೋವನಿತಾಶ್ರಯ ಟ್ರಸ್ಟ್ ಜನವರಿ 18 ಹಿಂದೂ ಸಂಗಮ ನಡಪೆರೆಯುತ್ತದೆ. ಐತ ಗುರ್ತು ಮೋರ ಬೊಕ್ಕ ಲೆಪ್ಪೋಲೆ ಬುಡುಗಡೆ ಇನೋಳಿದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ನಡತ್ತದೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕುದ ಗುರ್ಕಾರ್ಯರು ಚಂದ್ರಹಾಸ ಪೂಂಜ ಪಾವೂರು ಪಾತಿರ್ದು 10 ಮಂಡಲೋಡು ಸುರುಕು ಪಾವೂರು ಮಂಡಲೋಡು ಹಿಂದೂ ಸಂಗಮ ಕಾರ್ಯಕ್ರಮ ನಡಪೆರೆಯುತ್ತದೆ. ಹಿಂದೂ ಬಂಧುಲು ಮಾತ ಒಟ್ಟು ಸೇರ್ದು ಕಾರ್ಯಕ್ರಮ ಗೆಲ್ಮೆ ಪಡೆಪುನಂಚ ಮಲ್ಪೋಡು ಒಂದು ಪಂಡೇರು. ಪೊಂಜಲನ ಸಂಚಾಲಕಿ ಗಾಯತ್ರಿ ಕಿಶೋರ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿಯರು. ರವಿ ರೈ ಪಜೀರ್ ಕಾರ್ಯಕ್ರಮದ ಬಗೆಟ್ ಪೊಲಬ್ ಮಲ್ತು ಕುರಿಯರು. ಸಮಿತಿ ಒತ್ತು ಗುರ್ಕಾರ್ಯರು ಸತೀಶ್ ದೀಪಂ, ಜೊತೆ ಸಂಚಾಲಕರು ತುಳಸಿಗಟ್ಟಿ ಕುರ್ನಾಡ್, ಡಾಕ್ಟರ್ ನವೀನ್ ಕೋಣಾಜೆ, ಸುಭಾಷ್ ಧರ್ಮನಗರ, ಸತೀಶ್ ಆಚಾರ್ಯ ಬೋಳಿಯಾರ್, ನಾಗರಾಜ್ ಮಣಿಬೊಟ್ಟು, ವಾಮನ್ ರಾಜ್ ಪಾವೂರು, ಪ್ರವೀಣ್ ಬಸ್ತಿ, ಸುಧಾಕರ್ ಬೈತಾರ್, ದಿಲೀಪ್ ರೈ ಅಡ್ಕ ಪಜೀರ್, ಯಶೋಧರ ಬೋಳಿಯಾರ್, ವೇಣುಗೋಪಾಲ ಇನೋಳಿ, ವಿಜಯ್ ಭಂಡಾರಮನೆ, ಕಿಶೋರ್ ಆಚಾರ್ಯ ಉಗ್ಗನಬೈಲು, ಪ್ರದೀಪ್ ಶೆಟ್ಟಿ ಪಾವೂರು, ವರದರಾಜ್ ಹರೆಕಲ, ಕಿರಣ್, ತಾಲೂಕು ಸಂಯೋಜಕರು ಪ್ರೇಮ್ ಪಾವೂರು ಕಾರ್ಯಕ್ರಮಟು ಪಾಲ್ದೆತೊಂಡೇರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.